ತಾಸಿದ ಪೆಟ್ಟಿಗೂ ಊರುತ ಪಿಲಿಕುಲು ನಲ್ಪುನ ಪೊರ್ಲುತೂಯನ ಕೋಸ್ಟಲ್ ಫುಡ್ನಲ್ಲಿ ಬಹಳಷ್ಟು ಕ್ರೇಜ್ ಸೃಷ್ಟಿಸಿದ ಹಾಡು ಕರಾವಳಿಯ ಹುಲಿವೇಷದ ಕುರಿತ ಪೂರ್ಣ ಚಿತ್ರಣವನ್ನ ತೆರೆದಿಡುತ್ತದೆ. ಈಗಾಗಲೇ ನವರಾತ್ರಿ ಸಡಗರ ಆರಂಭಗೊಂಡಿದ್ದು, ತಾಸಿಯ ಪೆಟ್ಟು ಹಾಗೂ ಹುಲಿಯ ನರ್ತನ ಕರಾವಳಿಯಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಇನ್ನು ಮಂಗಳೂರಿನ ಚಿಲಿಂಬಿ ಫ್ರೆಂಡ್ಸ್ನ 17ನೇ ವರ್ಷದ ಹುಲಿವೇಷ ಜನರನ್ನ ಮತ್ತಷ್ಟು ರಂಜಿಸಿತು. ಮೈಗೆ ಹಳದಿ ಕಪ್ಪು ಬಣ್ಣಗಳ ಪಟ್ಟೆ ಬಳಿದುಕೊಂಡು ತಲೆಗೆ ಹುಲಿವೇಷದ ಮುಖವಾಡ ಹಾಕಿಕೊಂಡು 10 ಮಂದಿಯ ತಂಡ ಕಾಲು ಕೈಗಳನ್ನು ಆಡಿಸುತ್ತಾ ತಾಸಿಪೆಟ್ಟಿನ ತಾಳಕ್ಕೆ ಹೆಜ್ಜೆ ಹಾಕ್ತಿದ್ರು. ಹುಲಿವೇಷಧಾರಿ ತನ್ನ ವಿಭಿನ್ನ ಸಾಹಸ ಪ್ರದರ್ಶನದ ಮೂಲಕವೇ ಜನರ ಮನ ಗೆಲ್ಲುತ್ತಾರೆ. ಇಂತಹ ಮಂಗಳೂರಿನ ಚಿಲಿಂಬಿ ಫ್ರೆಂಡ್ಸ್ ವತಿಯಿಂದ ಮಂಗಳೂರು ದಸರಾ 2020ರ ಪ್ರಯುಕ್ತ ಊದು ಇಡುವ ಕಾರ್ಯಕ್ರಮ ಚಿಲಿಂಬಿ ಗುಡ್ಡ ಮೈದಾನದಲ್ಲಿ ಜರುಗಿತು. ಚಿಲಿಂಬಿ ಫ್ರೆಂಡ್ಸ್ನ 17ನೇ ವರ್ಷದ ಹುಲಿವೇಷದ ಅಂಗವಾಗಿ ಊದು ಇಡುವ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಖ್ಯಾತ ಕಲಾವಿದ ನಿತೀಶ್ ಶೆಟ್ಟಿ ಬಳಗ ಅವರಿಂದ ಹುಲಿವೇಷಧಾರಿಗಳಿಗೆ ಬಣ್ಣ ಹಚ್ಚಲಾಯಿತು. ಇನ್ನು ಹುಲಿವೇಷಧಾರಿಗಳು ಬಣ್ಣ ಹಾಕುವಾಗ ಸುಮಾರು 3 ಗಂಟೆಗಳ ಕಾಲ 2 ಕೈಯನ್ನ ಅಗಲಿಸಿ ಉದ್ದದ ಕೋಲಿನ ಮೇಲೆ ನಿಂತು ಬಣ್ಣ ಹಾಕಲಾಯಿತು. ಇನ್ನು ಈ ಬಾರಿ 17ನೇ ವರ್ಷದ ಸಂಭ್ರಮದಲ್ಲಿರುವ ಮಂಗಳೂರಿನ ಚಿಲಿಂಬಿ ಫ್ರೆಂಡ್ಸ್ನ ಹುಲಿ ಭಾರಿ ಆಕರ್ಷಣೆಗೆ ಕಾರಣವಾಯಿತು. ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಚಿಲಿಂಬಿ ಫ್ರೆಂಡ್ಸ್ ಹುಲಿವೇಷ ಸರಳವಾಗಿಯೇ ಆಚರಣೆ ಮಾಡಲಾಯಿತು. ಜೊತೆಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಸತತ 17 ವರ್ಷದ ಎಂಕುಲು ಈ ಪಿಲಿವೇಷ ಒಂದು ಮಲ್ತೊಂದುಲ್ಲ ಈ ವರ್ಷ ಈ ನಮ್ನೆ ನಮಕ್ ಕೊರೋನಾ ಬಂದ್ಪುನ ಮಹಾಮಾರಿ ಇತ್ತಿನೆಡ್ದಾವಲ ಎಂಕುಲು ಒಂದೇಕ ದಾಯಕ ಇಂದಕ್ಕೆ ಜೈದ ಪಣ್ಣಗ ಒಂಜಾದ್ ಎಂಕುಲು ದೇವೇರಿ ಕೊರ್ಪುನ ವರ್ಷಲ ಕೊರ್ಪುನ ಏತ ಬಂಗಾಡ ಕೊರ್ಪುನ ಅರ್ಪಣೆ ಬಕ್ಕೊಂಜಿ ದಾದ ಪನ್ನಗ ಎಂಕ್ಲೆಗ್ ವಾನಮ್ನೆಡ್ಲ ಎಂಕ್ಲೆಗ್ ದೇವರ ವೈಟ್ಲ ಬುಡ್ದು ಪಾಡ್ದು ಜೇರಿ ಟೀಮುಗು ಒಂಜತ್ತೊಂಜಿ ರೀತಿಡ್ ಎಂಕ್ಲೆಗ್ ಎಂಚಿನಾಡಲು ಒಂಜಿ ಸಹಕಾರ ಕೊಡ್ತೀರಿ. ಬೊಕ್ಕ ಈ ಪಿಲಿತ ವರದ ಮರ್ಯಾದೆ ಇಂಚ ಬುಡ್ದು ಕೊರ್ಪುನ್ ಪಂಡ ಎಂಕ್ಲೆಗ್ ಐಕ್ ರಾಜಿ ಇತ್ತುಜ ಅಂಚಾದುಪ್ಪನಾಗ ಈ 4 ದಿನಾಟ ಆಯ್ನ ಒಂಜಿ ಒಂದು ತೀರ್ಮಾನ ಎಂಗಲ್ನ ಪಿಲಿ ಜಪ್ಪ ಓಡೆ ಬಂದು ಈ ಸರಿ ಅಂಚಾದುಪ್ಪನಾಗ ಎಂಕ್ಲೆಗ್ ಸಹಕಾರ ಕೊಡ್ತಿನ ಪ್ರತಿ ಒರಿಯಾಗ್ಲ ಈ ಕಾಸ್ತ ವಿಚಾರಡ ಆವಡ್ ಅತ್ತು ಎಂಕ್ಲೆಗ್ ಬೇತ ಇಂಚ ಬೆಂಬಲ ಆವಡ್ ಅತ್ತು ಎಂಗಲ್ನ ಟೀಮ್ ಮೆಂಬರ್ಸ್ ಆವಡ್ ಅತ್ತು ಪಿದ ಹಿಡ್ದು ಕೊರ್ಪುನ ಸಪೋರ್ಟ್ಸ್ ಆವಡ್ ಮಾತೆರೆಗ್ಲ ಎಂಗಲ್ನ ಧನ್ಯವಾದ. ನಮಸ್ಕಾರ. ಒಂದು ನಮ್ಮ ಚಿಲಿಂಬಿ ಫ್ರೆಂಡ್ಸ್ ಚಿಲಿಂಬಿ ಮಂಗಳೂರು ಮಕ್ಕಳನ್ನ 17ನೇ ವರ್ಷದ ದಸರಾ ಮಹೋತ್ಸವ ಮಕ್ಕಳು ಈ ವರ್ಷ ಒಟ್ಟಿಗೆ ಜವಳಿ ಕೂಡ ಸೇರೊಂದು ಭಾರಿ ಶೋಕದ ವಿಜೃಂಭಣೆಯಿಂದ ಮಂತ್ರಿ ಅಣ್ಣ. ಈ ವರ್ಷ ಮಾತ್ರ ಕೊರೋನಾದ ಹಬ್ಬವಾಡ್ದು ಖಾಲಿ ನಮ್ಮ ಜವಣಿಯರು ಕೂಡ ಭಾರಿ ಬೇಜಾರು ಸಂಗತಿ ಒಟ್ಟಿಗೆ ಸೇರಿದು ಮಣ್ಣು ಪೋಡಿತೀನಿ ಖಾಲಿ ದೇವಸ್ಥಾನದ ಬತ್ತ ನಲ್ತೊಂದು ಪೋಪಿಲಾಗ ಮಂತಿದ್ದೇರಿ. ಈ ಕೊರೋನಾ ಮಹಾಮಾರಿ ರೋಗ ಹಿಡ್ದು ಪೂರ ಇರಲ್ಲ ಈ ಅಪ್ಪನ ಆಶೀರ್ವಾದದ ಪೂರ ರೋಗ ರುಜಿನ ಪೂರ ಹೋದು ನಮ್ಮ ಮಾತೆಯರಲ್ಲ ಈ ದಸರಾ ಮಹೋತ್ಸವವನ್ನು ಒಂದು ವಿಜೃಂಭಣೆ ಮನ್ಪೋಡು ಅಂಚೆನೆ ಚಿಲಿಂಬಿ ಫ್ರೆಂಡ್ಸ್ ಜವಣಿಯರು ಪೂರ ಒಗ್ಗಟ್ಟಿನ ಶೋಕ್ ಮಂದೇರಿ. ನಮ್ಮ ಜವಣಿಯರ ಮಂತಿನ ಸಾಧನೆಯನ್ನು ಪೂರೆಲ್ಲ 5 ವರ್ಷ ತೊಗೊಂಡು ಬೈದ ಅಂಚೆನೆ ಈ ಸತಿ ನಮ್ಮ ಈ ಚಿಲಿಂಬಿ ಫ್ರೆಂಡ್ಸ್ ಜವಣಿಯರಿಗೆ ಪೂರ ಊರ್ದಾಕಲು ಅಂಚೆನೆ ಇಡೀ ನಾಡ ಊರ್ದಾಕ ಪೂರ ಸೇರಿದು ನಮ್ಮನ್ನು ಪ್ರೋತ್ಸಾಹ ಮಾಡ್ಕೊಂಡು ಬಂದು ಕೇಳೋದಿಲ್ಲ. ಈ ವೇಳೆ ಚಿಲಿಂಬಿ ಫ್ರೆಂಡ್ಸ್ನ ಸ್ಥಾಪಕಾಧ್ಯಕ್ಷ ಧನರಾಜ್ ಪೂಜಾರಿ, ಅಧ್ಯಕ್ಷ ಅಕ್ಷತ್ ಶೆಟ್ಟಿ, ಉಪಾಧ್ಯಕ್ಷ ಲತೀಶ್ ಪೂಜಾರಿ, ಕಾರ್ಯದರ್ಶಿ ಪ್ರತೀಕ್ ಪೂಜಾರಿ, ಮಹಿಳಾ ವಿಭಾಗದ ಅಧ್ಯಕ್ಷೆ ವಿಶಾಲ ಕುಮಾರ್ ಮಾಲೆಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಚಿಲಿಂಬಿ ಫ್ರೆಂಡ್ಸ್ನ 17ನೇ ವರ್ಷದ ಹುಲಿವೇಷ ವಿವಿಧ ಕಡೆಗಳಲ್ಲಿ ಪ್ರದರ್ಶನ ಕಂಡಿತು. ಜೊತೆಗೆ ಹುಲಿವೇಷಧಾರಿಗಳ ಕಸರತ್ತು ನೋಡುಗರ ಮನರಂಜಿಸಿತು. ಒಟ್ಟಿನಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಸೂಚನೆಯಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮದ ಮೂಲಕವೇ ಹುಲಿವೇಷ ನರ್ತನ ಕಂಡಿತು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.